ಮಧ್ಯ ಅಮೆರಿಕ ಮತ್ತು ತೆಂಕಣ ಅಮೆರಿಕವನ್ನು ಆಳಿದ್ದ ಮಯಾ ಸಾಮ್ರಾಜ್ಯದ ಮೊದಲ ರಾಜ ಟೇಕಾಪ್ ಚಾಕ್ನಗೋರಿಯನ್ನು ಪುರಾತತ್ವ ತಜ್ಞರು ಮಧ್ಯ ಅಮೆರಿಕದ ಬೆಲೀಜ್ ದೇಶದಲ್ಲಿ ಪತ್ತೆ ಮಾಡಿದ್ದಾರೆ. ಹೂಸ್ಟನ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಮತ್ತು ಸ್ಥಳೀಯ ತಜ್ಞರು ಈ ಗೋರಿಯನ್ನು ಪತ್ತೆ ಮಾಡಿದ್ದಾರೆ. ಬೆಲೀಜ್ ದೇಶದಲ್ಲಿನ ಗೋರಿ ಸಿಕ್ಕ ಸ್ಥಳವು ಮಯಾ ಸಾಮ್ರಾಜ್ಯ ಕಾಲದ ಪ್ರಸಿದ್ಧ ಕ್ಯಾರಕೋಲ್ ಎಂಬ ನಗರವಾಗಿತ್ತು. ಈ ಪ್ರದೇಶದಲ್ಲಿ ಮಯಾ ನಾಗರಿಕತೆಯ ರಾಜಸತ್ತೆಯ ಹಲವು ಕುರುಹುಗಳು ಸಿಕ್ಕಿದೆ. ಬೆಲೀಜ್ ಸರ್ಕಾರವು ಈ ಪ್ರದೇಶವನ್ನು ಚಾರಿತ್ರಿಕ ಕಾಪಿಟ್ಟ ಪ್ರದೇಶ ಮಾಡಿದೆ ಹಾಗೂ ಸಂಶೋಧಕರಿಗೆ ಎಲ್ಲ ರೀತಿಯ ನೆರವನ್ನು ನೀಡುತ್ತಿದೆ. ಅರಸು ಟೆಕಾಬ್ ಚಾಕ್ನಗೋರಿಯಲ್ಲಿ ಪಚ್ಚೆ ಕಲ್ಲಿನಿಂದ ಮಾಡಿರುವ ಮರಣಮುಖ ಕವಚ, ಹಲವು ಬಗೆಯ ಮಣಿಗಳು, ಕಪ್ಪೆ ಚಿಪ್ಪುಗಳು, ಎಲುಬುಗಳು, ಮಣ್ಣಿನ ಪಾತ್ರೆಗಳಿತ್ಯಾದಿ ದೊರೆತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಲ್ಜೋಪಾನ್. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.